ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ ರಜತ ಮಹೋತ್ಸವದ ಹೋಲಿ ಫ್ಯಾಮಿಲಿ ಚರ್ಚ್ ಬಳಿ ನಡೆಯಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿ, ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಿರ್ಮಲಾ ಶಾಲೆ ಮಾದರಿಯಾಗಿದೆ. ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸರ್ಕಾರಿ ಮಟ್ಟದಲ್ಲಿ ಏನು ಹೊಸ ಪ್ರಯೋಗಗಳನ್ನು ಮಾಡುವ ಮೊದಲು ನಮ್ಮ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡಿ ಮಾದರಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಧ್ಯಾಪಕರನ್ನು ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಯಾಗಿ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಾಕ್ ಲೋಬೋ, ಮಾಜಿ ಸಚಿವ ಜಯಪ್ರಕಾಶ್ ಹೆಗಡೆ, ಫಾದರ್ ಆಂಟನಿ ಸೆರಾವೋ, ಫಾದರ್ ವಿಕ್ಟರ್ ಫೆರ್ನಾಂಡಿಸ್, ರವಿಪ್ರಕಾಶ್ ಗೋತ್ಸ್ವಾಲಿನ್, ಚಾಂತಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. Grateful to your service, and also it is my pleasure to welcome Reverend He is not in our midst today. We are proud of his effort in bringing up our institution. I request Mr. Vijay D. Almeida, son of late Mr. Lawrence Almeida, to receive our honor. Work and effort, we had very good number of students in our institution. Late Reverend Father Vitus Prabhudas Pinto, he served in our institution from the year 1998 to 2001. Due to his efforts, we got recognition for class 10. He is not in our midst today. Don't forget her affection towards the students. She served as a teacher for 3 years and later promoted as headmistress for 1 year. Reverend Father George Moniz from the year 2002 to 2007. He tried hard to get Karnataka State Board recognition and consecutively succeeded in getting 100% results. He was pioneer in bringing awards in Pratibha Karanji, national level sports, co-curricular activities including music. ಹೆಚ್ಚು ಕಡಿಮೆ 17ರಿಂದ 18% ಶಿಕ್ಷಣಕ್ಕೋಸ್ಕರ ಮೀಸಲಿಡ್ತೇವೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮಂದ್ರೆ ಸರ್ಕಾರಿ ಶಾಲೆಯಲ್ಲಿ 2 ಲಕ್ಷ ಶಿಕ್ಷಕರಿದ್ದಾರೆ ನಮ್ಮ ಕೈಲಿ. ಆದರೆ ಇಡೀ ಕರ್ನಾಟಕ ರಾಜ್ಯವನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ನಿರ್ಮಲಾ ಶಾಲೆಯಂತ ಒಂದು 25 ಶಾಲೆಗಳನ್ನು ನಮಗೆ ತಯಾರು ಮಾಡಿಕೊಳ್ಳಿಕ್ಕೆ ಇಲ್ಲಿವರೆಗೂ ಆಗಿಲ್ಲ. ಅಂದರೆ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಸಮರ್ಪಣಾ ಮನೋಭಾವದಿಂದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಸ್ತು ಮತ್ತು ಒಟ್ಟಾರೆ ಶಿಕ್ಷಣದ ಗುಣಮಟ್ಟವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ಅಂಥ ಬೆರಳೆಣಿಕೆ ಶಾಲೆಯಲ್ಲಿ ನಿಮ್ಮ ನಿರ್ಮಲಾ ಶಾಲೆ ಕೂಡ ಬರುತ್ತೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಮಾಧಾನ ಮತ್ತು ಸಂತೋಷ, ಹೆಮ್ಮೆ. ನಾವೆಲ್ಲ ಯೋಚನೆ ಮಾಡ್ತೇವಲ್ಲ, ಅಂಥ ಶಾಲೆಗಳು ಎಲ್ಲಿದೆ ಕೇಳಿದರೆ ನಾನು ಅತ್ಯಂತ ಹೆಮ್ಮೆಯಿಂದ, ಅಭಿಮಾನದಿಂದ, ಗೌರವದಿಂದ ಹೇಳಬಲ್ಲೆ, ನಿಮ್ಮ ಬ್ರಹ್ಮಾವರದ ನಿರ್ಮಲಾ ಶಾಲೆ ಅಂಥ ಕೇಂದ್ರವಾಗಿ ರೂಪುಗೊಳ್ಳುತ್ತೆ ಅನ್ನುವಂಥ ಪ್ರೀತಿ ಮತ್ತು ಸಮಾಧಾನಗಳು ನನಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಅರ್ಥವತ್ತಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೀರಿ. ಇದರ ಹಿಂದೆ ಭಾಳ ಶ್ರಮಗಳಿರುತ್ತೆ. ನಾವು ಅನೇಕ ಸಾರಿ ಮಾತಾಡುವಾಗ ಈ ಕರ್ನಾಟಕ ರಾಜ್ಯದಲ್ಲಿರುವಂಥ ಅನೇಕ ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಜಿಲ್ಲೆ ಹೆಚ್ಚು ಹಣ ಕೊಡಬೇಕು, ನಮ್ಮ ಜಿಲ್ಲೆ ಹೆಚ್ಚು ಶಾಲಾ ಕೊಠಡಿಗಳನ್ನು ಕೊಡಬೇಕು, ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಕೊಡಬೇಕು ಅಂತ ಹೇಳುವಾಗ ಸದನದಲ್ಲಿರುವಂಥ ಸರ್ಕಾರ ನಮಗೇನು ಹೇಳುತ್ತೆ ಅಂತ ಹೇಳಿದರೆ, ನಿಮ್ಮ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲೇ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಅತ್ಯಂತ ಮುಂದುವರಿದ ಜಿಲ್ಲೆ ಅನ್ನುವಂಥ ಮಾತುಗಳನ್ನು ಸರ್ಕಾರ ಹೇಳುತ್ತೆ.
ಆವಾಗ ನಾವು ವಾಪಸ್ ಏನು ಹೇಳ್ತೇವೆ, ಒಂದು ರೀತಿ ನಮಗದು ಹೆಮ್ಮೆ, ಒಂದು ರೀತಿ ನಮ್ಗೆ ಸಮಾಧಾನ, ಒಂದು ರೀತಿ ನಮ್ಗೆ ಸಂತೋಷ. ಯಾಕಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಅಂತ ಜಿಲ್ಲೆ, ಮಂಗಳೂರು ಜಿಲ್ಲೆ ಅಂತ ಜಿಲ್ಲೆ ದೇಶದಲ್ಲೇ ರಾಜ್ಯದಲ್ಲಿ ಅತ್ಯಂತ ಅಭಿವೃದ್ಧಿಶೀಲವಾದಂಥ ಜಿಲ್ಲೆ ಅಂತ ಹೇಳುವಾಗ ನಮ್ಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಆದರೆ ನಾವು ಅವ್ರಿಗೆ ವಾಪಸ್ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿರುವಂಥದ್ದು ಯಾವುದೇ ಸರ್ಕಾರ ಅಲ್ಲ, ಬದಲಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಯೋಜನೆಗಳು, ನಮ್ಮ ಶ್ರೀನಿವಾಸ ಮಲ್ಯರು, ನಮ್ಮ TAPಗಳು, ನಮ್ಮ TMAPಗಳು, ನಮ್ಮ ನಾಗಪ್ಪಾಳವರಂಥ ಹಿರಿಯರಿದ್ದಾರಲ್ಲ, ಅವರಿಗಿಂತ ಡಾಕ್ಟರ್ ಆಚಾರ್ಯರು, ಓಸ್ಕರ್ ಫರ್ನಾಂಡಿಸ್ ಇರ್ಬೋದು ಇತ್ತೀಚೆಗೆ, ಇವೆಲ್ಲವೂ ಸೇರಿದಂತೆ ಅನೇಕ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಜಿಲ್ಲೆ ಭಾಳ ಹಿಂದೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೋಸ್ಕರ ಅವರು ರೂಪಿಸುವಂಥ ಶಾಲೆಗಳು, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದವರು